श्रीगुरुभ्यो नमः। हरिः ओम। गणानां त्वा गणपतिं भवामहे कविं कवीनामुपमस्रवस्तमम् ज्येष्ठराजं ब्रह्मणां ब्रह्मणस्पदान श्रद्धं श्रीविघ्नेश्वराय नमः। प्रणो देवी सरस्वती वाजेर्वाजिनीवती धेनामपुत्रवतै संसरस्वत्यै नमः। इदं निष्ठर्विचक्रमे त्रेदानि ददे पदं समूढमस्य बाहुसुरे विष्णवे नमः। देवीं वाचमजनयन्त देवाः तां स्वरूपा प्रचोदन्ति सा नो मन्द्रे शमुर्जन्ध्वानां धेनुर्भागस्वानुपसुष्टुतैतो देव्यै नमः। भास्कराय विद्महे मर्त्युजिकराय धीमहि तन्नो आदित्यः प्रचोदयात्। सूर्याय नमः। तत्पुरुषाय विद्महे महादेवाय धीमहि तन्नो रुद्रप्रचोदयात्। रुद्राय नमः। शङ्खारि चापचरविन्दघ्रान्तनेत्रां दिग्नेतराङ्कुशलया विलसत्किरीटां सिंहस्थितां ततुरसिद्धरथां गां दूर्वान्यवां दुरितवर्गात्तमामि उमामहेश्वर्यै नमः। इदं परं मया देवी स्थापितं पुरसत्त्वान् तेन वेदफलाभाप्त्यं भवेज्जन्मनि जन्मनि। सान्निध्यत परिवारदेवताभ्यो नमः। प्रार्थनां समर्पयामि। कर्मादौ कर्म ಮಧ್ಯೆ ಚ ಕರ್ಮಾಂತೆ ಚ ಪುನಃ ಪುನಃ ಎಂಬುದಾಗಿ ಕರ್ಮದಾದಿಯಲ್ಲಿ ನಿಮ್ಮ ಕುಟುಂಬದ ಹಿರಿಯರನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳಿ. ಅದೇ ಪ್ರಕಾರ ತರವಾಡು ಮನೆಯಲ್ಲಿ ಆರಾಧನೆ ಮಾಡಿಕೊಂಡು ಬಂದಂಥ ದೇವದೇವರುಗಳನ್ನು ಗ್ರಾಮ ದೇವರುಗಳನ್ನು ಆರಾಧನೆ ಮಾಡಿಕೊಂಡು ಬಂದಂಥ ಉಮಾಮಹೇಶ್ವರಿಯನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು. ಗ್ರಾಮದೇವರಾದ ಸೋಮನಾಥನನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳಿ. ಉಮಾಮಹೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ವರ್ಷಂಪ್ರತಿ ಮಾಡಿಕೊಂಡು ಬಂದ ಹಾಗೆ ಆ ಭಜನಾ ಸೇವಾರಾಧನೆಯನ್ನು ಬ್ರಹ್ಮಕಲಶದ ಸಂದರ್ಭದಲ್ಲಿ ತಾಯಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡ ಪ್ರಕಾರ ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೆ ನಾವು ಮಾಡಿಕೊಡುತ್ತೇವೆ. ಇಂದೆಲ್ಲ ನಾವು ಸೂರ್ಯ ಉದಯದಿಂದ ಸೂರ್ಯ ಉದಯದವರೆಗೆ ನಾವು ಮಾಡಿಕೊಂಡು ಬಂದಾಗಿತ್ತು. ಆ ಒಂದು ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಎಂಬಂತಹದ್ದನ್ನು ನಾವು ಮನಗಂಡು ಆ ತಾಯಿಯಲ್ಲಿ ಬ್ರಹ್ಮಕಲಶ ಸಂದರ್ಭದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇರುವಂತಹ ಸಂದರ್ಭದಲ್ಲಿ ತಂತ್ರಿಯವರೇ ಮುಖೇನವಾಗಿ ನಾವೊಂದು ಬದಲಾವಣೆಯನ್ನು ಮಾಡಿಕೊಂಡಿದ್ದೇವೆ. ಆ ಒಂದು ಕಾರ್ಯವನ್ನು ಈ ಶಿವರಾತ್ರಿಯ ಪರ್ವಕಾಲದಲ್ಲಿ ಇವತ್ತಿನ ದಿವಸ ಆ ಸೂರ್ಯೋದಯಕ್ಕೆ ಆ ಭಜನಾ ಸಂಕೀರ್ತನೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ. ಮಾಡಿಕೊಳ್ಳುವಂತಹ ಭಜನಾ ಸಂಕೀರ್ತನೆಯ ಸಂಪೂರ್ಣ ಫಲ ಈ ಕ್ಷೇತ್ರಕ್ಕೂ ಈ ಸಮಸ್ತ ಭಕ್ತ ಮಹಾಜನರಿಗೂ ಮಾಡಿಕೊಂಡಂತಹ ಭಜನೆಯಿಂದ ಬಿಂಬದಲ್ಲಿ ವಿಶುದ್ಧ ಸಾನ್ನಿಧ್ಯ ಅಭಿವೃದ್ಧಿ ಆಗುವುದರೊಂದಿಗೆ ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿದಂಥವರಿಗೆಲ್ಲರಿಗೂ ಆ ಭಜನೆ ಮಾಡಿಕೊಂಡವರಿಗೂ ಸಹ ಆ ಶಿವರಾತ್ರಿಯ ಆರಾಧನಾ ಸಂಪೂರ್ಣ ಫಲ ಪ್ರಾಪ್ತಿಯಾಗುವುದರೊಂದಿಗೆ ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿದವರಿಗೂ ಸಹ ಉಮಾಮಹೇಶ್ವರಿಯ ಸಂಪೂರ್ಣ ರಕ್ಷೆಯನ್ನು ಅನುಗ್ರಹ ಮಾಡಿಕೊಟ್ಟು ಈ ಎಲ್ಲ ಕರ್ಮಗಳಿಗೆ ಯಾವುದೇ ರೀತಿಯ ವಿಘ್ನಗಳು ಬಾರದೆ ಸಾಂಗೋಪಾಂಗವಾಗಿ ನೆರವೇರಿಸಿಕೊಂಡು ಬರುವಂತಹ ಯೋಗಭಾಗ್ಯವನ್ನು ಧನಾಕರ್ಷಣೆಯನ್ನು ಈ ಕ್ಷೇತ್ರಕ್ಕೆ ಆ ತಾಯಿ ಅನುಗ್ರಹ ಮಾಡಿಕೊಟ್ಟು ಯಾವುದೇ ರೀತಿಯ ವಿಘ್ನಗಳು ಬಾರದ ಹಾಗೆ ರಕ್ಷೆಯನ್ನು ಅನುಗ್ರಹ ಮಾಡಿಕೊಟ್ಟು ತಾಯಿಯ ಸೇವೆಯನ್ನು ಮುಂದೆಯೂ ಸಹ ಒಳ್ಳೆ ರೀತಿಯಿಂದ ಮಾಡಿಕೊಂಡು ಬರುವಂತಹ ಯೋಗಭಾಗ್ಯವನ್ನು ಈ ಕ್ಷೇತ್ರದ ಸಮಸ್ತ ಮಹಾಜನರಿಗೆ ಆ ತಾಯಿ ಅನುಗ್ರಹ ಮಾಡಿಕೊಡಬೇಕು. ಅದೇ ರೀತಿ ರಾತ್ರಿಯ ಎಷ್ಟು ಗಂಟೆಯಿಂದ ಅದು 8 ಗಂಟೆಯ ನಂತರದಲ್ಲಿ ಉದಯದವರೆಗೆ ಪತಂಜಲಿ ಯೋಗ ಸಂಸ್ಥೆಯವರು ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೂ ಸಹ ತಾಯಿ ರಕ್ಷೆಯನ್ನು ಅನುಗ್ರಹ ಮಾಡಿಕೊಟ್ಟು ಆ ತಾಯಿಯ ಪೂರ್ಣಾನುಗ್ರಹವನ್ನು ಸಮಸ್ತ ಭಕ್ತಜನರಿಗೆ ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಕರ್ಮಾರಂಭದಲ್ಲಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ಮನಸೋದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ.
ತೆಗೆದು The
ಮನೆಗೆ
Thank